2 ವರ್ಷಗಳ ಕಾಲ ಶಾಸಕರಾದರೆ ಸಾಯುವ ತನಕ ಪಿಂಚಣಿ ನೀಡುವ ಸರ್ಕಾರಗಳು 19 ವರ್ಷಗಳಿಂದ ಸತತವಾಗಿ ಬಿಸಿಯೂಟ ಯೋಜನೆಯಲ್ಲಿ ದುಡಿಯುತ್ತಿರುವ ನೌಕರರಿಗೆ ಪಿಂಚಣಿ ನೀಡದೆ ವಂಚಿಸುತ್ತಿದೆ. ಮಹಿಳೆಯರನ್ನ ಮಾತೆ ದೇವತೆ ಎಂದು ಹೇಳುವ ಬಿಜೆಪಿ ಸರ್ಕಾರ ಈ ರೀತಿಯಲ್ಲಿ ಮಹಿಳೆಯರನ್ನ ವಂಚಿಸುವುದು ಯಾವ ನ್ಯಾಯ ಎಂದು ಸಿಐಟಿಯು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ವಸಂತಾಚಾರ್ಯ ಪ್ರಶ್ನಿಸಿದ್ದಾರೆ. ಅವರು ಅಕ್ಷರ ದಾಸೋಹ ನೌಕರರ ಸಂಘ ಬೆಳ್ತಂಗಡಿ ತಾಲೂಕು ಸಮಿತಿಯ ನೇತೃತ್ವದಲ್ಲಿ 60 ವರ್ಷ ಪೂರೈಸಿದ ಅಕ್ಷರ ದಾಸೋಹ ನೌಕರರಿಗೆ ಪಿಂಚಣಿ, ಏಪ್ರಿಲ್, ಮೇ ತಿಂಗಳ ವೇತನ, ವಯೋಮಿತಿ ಹೆಸರಿನಲ್ಲಿ ನೌಕರರ ವಜಾ ಸೇರಿದಂತೆ ಇನ್ನಿತರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಶಾಸಕರ ಕಚೇರಿಗೆ ಚಲೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅಕ್ಷರ ದಾಸೋಹ ಯೋಜನೆಯ ಅನುದಾನವನ್ನು ಕಡಿತ ಮಾಡಿದರೆ ರಾಜ್ಯ ಸರ್ಕಾರ ವಯೋಮಿತಿಯ ಹೆಸರಿನಲ್ಲಿ ನೌಕರರನ್ನ ಸೇವೆಯಿಂದ ವಜಾ ಮಾಡುವ ಮೂಲಕ ಬಡ ಮಕ್ಕಳ ಅನ್ನದ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಎಂದು ಆರೋಪಿಸಿದ ಅವರು, ಶಾಸಕ ಹರೀಶ್ ಪೂಂಜಾ ಅವರಿಗೆ ನಿಜವಾಗಿಯೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದರೆ ಬಿಸಿಯೂಟ ನೌಕರರನ್ನ ಕೈಬಿಡುವ ರಾಜ್ಯ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಲಿ ಎಂದು ಸವಾಲು ಹಾಕಿದರು. ಸಿಐಟಿಯು ತಾಲೂಕು ಅಧ್ಯಕ್ಷ ನ್ಯಾಯವಾದಿ ಶಿವಕುಮಾರ್ ಎಸ್ಎಂ ಹಾಗೂ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ಲಲಿತಾ ಮದ್ದಡ್ಕ ಅವರು ಮಾತನಾಡಿ, ಸೇವಾ ಮನೋಭಾವದಿಂದ ನಿಷ್ಠೆಯಿಂದ ದುಡಿಯುತ್ತಿರುವ ಅಕ್ಷರ ದಾಸೋಹ ನೌಕರರನ್ನ ಕಾಯಂಗೊಳಿಸಿ ಅವರ ಬದುಕಿಗೆ ಉತ್ತಮ ವ್ಯವಸ್ಥೆ ಮಾಡಬೇಕಾದ ಕೇಂದ್ರ ರಾಜ್ಯ ಸರ್ಕಾರಗಳು ಮಹಿಳಾ ನೌಕರರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ 1 ಲಕ್ಷ ಮೊಟ್ಟ ನಂಗೆ ಸವಲತ್ತಲ್ಲ ಕೊರಡು ಇದು ನಮ್ಮ 20 ವರ್ಷದಿಂದ ನಂಗೆ ದಾಳ ಇಜ್ಜಿ ಇನಿಗೊತ್ತಲ್ಲ ಏಪ್ರಿಲ್ ಮೇ ಕಾಲಿ 2 ತಿಂಗಳದ ನಮ್ಮ ಕಾಲಿ ಇಲ್ಲಲ್ಕುಲ ಒಂದು ಜೀವನ ಮಂದ ನಮ್ಮನ್ನು ಏರ್ಲಕ್ಕೆ ಏನು ಮಕ್ಕಳು ಇಜ್ಜಿ ಅಂಚೆನೆ ಈ ಅಕ್ಕನಕ್ಲೇನೆ ಇದು ನಮ್ಮ ಪನ್ಪನ ಈತು ವರ್ಷ ಬೆಂದದ ಅರ್ಧಲ ಕೊರಂದ ನಮ್ಮನ್ನು ಇಲ್ಲಲ್ಕುಲಿ ಬಿಲಕೈತೆ ಮಲ್ತದೇ ಇರತ್ತೆ ಆ ಒಂದು ಎಕಬೋಡದು ನಮ್ಮ ಇನಿಕೆ ಎಂಕ್ಲು ಬೇಡಿಕೆನೇ ದೀತ ಮಾತ ಮಾರ್ಚ್ 31 22 ಕೈ ಬಿಸಿಯೂಟದ ನೌಕರರನ್ನು ಬಿಡುಗಡೆಗೊಳಿಸಬೇಕು. ಮುಖ ನಮ್ಮನ್ನು ದೆಪ್ಪುನ ಲಂಚನೆ ಒಂಜಿ 10 ತಿಂಗಳ ಕೆಲಸ ಮಲ್ಪ 10 ತಿಂಗಳ ಕೆಲಸ ಮಲ್ತದೆ ಮುಖ ನಮಗೆ ಪಿರ ಪಂಚಾಯತಿಗೆ ಕೊರ್ಲೆ. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಪ್ರಧಾನ ಕಾರ್ಯದರ್ಶಿ ವಸಂತ್ ನಡ, ಸಿಐಟಿಯು ಉಪಾಧ್ಯಕ್ಷೆ ಸುಕನ್ಯಾ ಹರಿದಾಸ್, ಅಕ್ಷರ ದಾಸೋಹ ನೌಕರರ ಸಂಘದ ಮುಖಂಡರಾದ ವನಿತಾ ಮರೋಡಿ, ಹೇಮಾವತಿ ತುರ್ಕಳಿಕೆ, ಶಶಿಕಲಾ ಪಳೆಂಚ, ಯಶೋಧ ಮಡಂತ್ಯಾರ್, ಸಂಪದ ಮಡೆಂತ್ಯಾರ್, ಸುಶೀಲಾ ಕಾರಿಂಜ, ತಿಮ್ಮಕ್ಕ ಪೆರಿಯಡ್ಕ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.